ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಶೀರ ಮಾಡುವ ಅಂತಿದ್ದೇನೆ. ನನ್ನ ಅಡಿಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನಿವತ್ತು ಅವಲಕ್ಕಿಯಿಂದ ಶೀರ ಮಾಡ್ಕೊಳ್ತೇನೆ. ಈಗ ದಪ್ಪ ಅವಲಕ್ಕಿನ 2 ಕಪ್ಪು ಹಾಕ್ಕೊಂಡು ಹುರಿತಿದ್ದೇನೆ. ನೋಡಿ, ಇದು ಸ್ವಲ್ಪ ಕೆಂಪಾಗೋದು ಬೇಡ, ಹಾಗೆ ಕಪ್ಪಾಗೋದು ಬೇಡ. ಇದು ಸ್ವಲ್ಪ ಹುರ್ಕೊಂಡು ಬಿಸಿ ಆಗಬೇಕು. ಬಿಸಿ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಈಗ ನೋಡಿ, ಬಿಸಿ ಆಯಿತು. ಇದು ತೆಗೆದುಕೊಳ್ತಾ ಇದ್ದೇನೆ. ಇದು ದಪ್ಪ ಅವಲಕ್ಕಿ 2 ಕಪ್ ಹಾಕ್ಕೊಂಡಿದ್ದೇನೆ. ಇದು ಈಗ ಹುರಿದಾಯಿತು, ಬಿಸಿ ಆಯಿತು, ಸಾಕು. ಈಗ 1 ಕಪ್ಪಷ್ಟು, 1 ಕಪ್ಪು ತೆಳ್ಳಗಿನ ಅವಲಕ್ಕಿ, ಅಂದರೆ ಒಟ್ಟಿಗೆ 3 ಕಪ್ ಹಾಕ್ಕೊಳ್ತೇನೆ. 3 ಕಪ್ ಅವಲಕ್ಕಿ ನಾವು ನೋಡಿ, ಇದು ತೆಳ್ಳಗಿನ ಅವಲಕ್ಕಿ. ಇದೇ ಕಪ್ಪಲ್ಲಿ ಆಗ 2 ಕಪ್ ದಪ್ಪ ಅವಲಕ್ಕಿ ಹಾಕ್ಕೊಂಡಿದ್ದೇನೆ. ಈಗ ಇದು ಕೂಡ ಸ್ವಲ್ಪ ಹುರ್ಕೊಳ್ಳೋಣ. ಅಂದರೆ ಕಪ್ಪಾಗೋದು ಬೇಡ, ಸ್ವಲ್ಪ ಬಿಸಿ ಆಗಲಿ. ಅಂದರೆ ನಮಗಿದು ಪುಡಿ ಮಾಡ್ಕೊಳ್ಳಿಕ್ಕೆ ಇದೆ, ಪುಡಿ ಮಾಡ್ಕೊಳ್ಳಿಕ್ಕೆ ಸರಿ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಇದನ್ನು ಕೂಡ ಒಂದು ಅದೇ ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇದು ಕೂಡ ಬಿಸಿ ಆಯಿತು. ಇದನ್ನು ಕೂಡ ನಾವು ತೆಗೆದುಕೊಳ್ಳೋಣ. ಈಗ ಇದು ತೆಗೆದಾದ್ಮೇಲೆ ಇದು ಒಟ್ಟಿಗೆ ಈಗ 3 ಕಪ್ ಆಯಿತು. ಈ 3 ಕಪ್ಪು ಅವಲಕ್ಕಿನ ನಾವು ಪುಡಿ ಮಾಡಿಕೊಳ್ಬೇಕು. ಪುಡಿ ಮಾಡಿಕೊಂಡ ಮೇಲೆ ನೋಡಿ, ಬಾಣಲೆ ಇಟ್ಕೊಂಡಿದ್ದೇನೆ. ಈಗ ಬಾಣಲೆಗೆ ತುಪ್ಪ ಹಾಕ್ಕೊಳ್ತೇನೆ. ತುಪ್ಪ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೇನೆ ಒಟ್ಟಿಗೆ. ಈಗ ಅದಕ್ಕೆ ಗೋಡಂಬಿ ಮತ್ತು ಗೋಡಂಬಿ ಹಾಕ್ಕೊಳ್ಳೋಣ. ಈಗ ಫಸ್ಟಿಗೆ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆದಮೇಲೆ ಈಗ ನಾವು ದ್ರಾಕ್ಷಿ ಹಾಕ್ಕೊಳ್ಳೋಣ. ಅದಕ್ಕೆ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಬಿಸಿ ಆದ ನಂತರ ಈಗ ನಾವೊಂದು ಪ್ಲೇಟಿಗೆ ಅದು ತೆಗೆದಿಟ್ಟುಕೊಳ್ಳೋಣ. ಸ್ವಲ್ಪ ಉಬ್ಬಿ ಬರಲಿ. ಉಬ್ಬಿ ಬಂದಮೇಲೆ ಈಗ ತೆಗೆದುಕೊಳ್ಳೋಣ. ಎಲ್ಲ ಹೀಗೆ ತೆಗೆದುಕೊಳ್ತೇನೆ. ತೆಗೆದುಕೊಂಡು ಈಗ ನಾವು ಎಲ್ಲ ತೆಗೆದಾಯ್ತಲ್ಲ, ಎಲ್ಲ ತೆಗೆದಾದ್ಮೇಲೆ ಈಗ ನಾವು ಇದಕ್ಕೆ ನಾವು ಹುರಿದು ಪುಡಿ ಮಾಡಿಕೊಂಡಂಥ ಅವಲಕ್ಕಿನ ಸೇರಿಸ್ಕೊಳ್ಬೇಕು. ಅದಕ್ಕಿಂತ ಮೊದಲು ನಾನೀಗ ಹಾಲಲ್ಲಿ ಮಾಡ್ಕೊಳ್ತಿದ್ದೇನೆ. ನಾನು ನೋಡಿ, ಹಾಲು ಹಾಕ್ತಿದ್ದೇನೆ 1.5 ಕಪ್ಪು. ಅಂದರೆ ನಾವು ಪುಡಿ ಮಾಡಿದಾಗ 1.5 ಕಪ್ಪು ಅವಲಕ್ಕಿ ಆಯಿತು. ಅದಕ್ಕೆ ಈಗ ನಾನು 1.5 ಕಪ್ಪು ಇದಕ್ಕೆ ಹಾಲು ಹಾಕ್ಕೊಂಡೆ ಫಸ್ಟಿಗೆ. ಕಡಿಮೆ ಆದರೆ ಮತ್ತೆ ಅರ್ಧ ಕಪ್ಪು ಸೇರಿಸುವ. 1.5 ಕಪ್ಪು ಹಾಲು ಈಗ ಕುದೀತಿದ್ದಾಗೆ ನೋಡಿ, ಸ್ವಲ್ಪ ಕಲ್ಲರ್ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಕಲ್ಲರ್ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ಮೇಲೆ ಈಗ ನಾವು ಹುರಿದು ಪುಡಿ ಮಾಡಿದಂಥ ಅವಲಕ್ಕಿನ ಸೇರಿಸಿಕೊಳ್ಳೋಣ. 1.5 ಕಪ್ ಉಂಟು ಇದರಲ್ಲಿ ಅವಲಕ್ಕಿ ಪುಡಿ. ಇದನ್ನು ಈಗ ಸೇರಿಸ್ಕೊಳ್ಳೋಣ. ಅದು ಗಂಟಾಗದಾಗೆ ನಾವು ಅದನ್ನು ಹಾಕ್ತಾ ಕಲಿಸ್ಬೇಕು. ನೋಡಿ ಹೀಗೆ. ಈಗ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತದಲ್ಲ, ನೋಡಿದರೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತದೆ. ಈಗ ನೋಡ್ಕೊಳ್ಳೋಣ. ನೋಡಿ ಆದಮೇಲೆ ಬೇಕಿದ್ದರೆ ಅರ್ಧ ಕಪ್ಪು ಹಾಲನ್ನು ಸೇರಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಕಡಿಮೆ ಆಯ್ತಲ್ಲ, ಸ್ವಲ್ಪ ರವೆ ರವೆಯಾಗಿ ಕಾಣ್ತಿದ್ದಲ್ಲ. ಈಗ ನಾನು ಅರ್ಧ ಕಪ್ಪು ಸೇರಿಸ್ಕೊಂಡೆ. ಅದು ಈಗ ಇಲ್ಲಿ ಕಟ್ಟಾಗಿದೆ. ಅದು ಅರ್ಧ ಕಪ್ಪು ಸೇರಿಸಿಕೊಂಡೆ. ಒಟ್ಟಿಗೆ 2 ಕಪ್ಪು ಹಾಲನ್ನು ಸೇರಿಸಿದ್ದೇನೆ. ಈಗ ಇದಕ್ಕೆ ನಾನು 1.5 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಅಂದರೆ 1.5 ಕಪ್ಪು ಪುಡಿಗೆ 1.5 ಕಪ್ಪು ಸಕ್ಕರೆ, 2 ಕಪ್ಪು ಹಾಲು ಸೇರಿಸ್ಕೊಂಡು ಇದು ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದಂದರೆ ಬೇಗನೆ ಬೇಯ್ತದೆ. ಇದಕ್ಕೇನು ತುಂಬ ಬೇಯಲಿಕ್ಕೆ ಹೆಚ್ಚು ಟೈಮ್ ಏನು ಬೇಕಾಗೋದಿಲ್ಲ. ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಬೇಕು. ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಈಗ ಇದು ನೋಡಿ ಚೆನ್ನಾಗಿ ಕರಗಿತ್ತಲ್ಲ. ಈಗ ತುಪ್ಪ ಸ್ವಲ್ಪ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಒಟ್ಟಿಗೆ ಅರ್ಧ ಕಪ್ಪು ತುಪ್ಪ ಹಾಕ್ಕೊಂಡಿದ್ದೆ. ಈಗ ನೋಡಿ, ದ್ರಾಕ್ಷಿ ಮತ್ತು
ಬೀಜವನ್ನು ಇದು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ಒಟ್ಟಿಗೆ ಅದು ಮಿಕ್ಸ್ ಆಗಲಿ ಚೆನ್ನಾಗಿ. ಅದರೊಟ್ಟಿಗೆ ಬೇಯ್ತದೆ, ಆಗ ಟೇಸ್ಟ್ ಆಗ್ತದೆ. ಚೆನ್ನಾಗಿ ಇದು ಬೇಯಬೇಕಂದ್ರೆ ಬೇಗ ಬೇಯ್ತದೆ, ಏನು ತೊಂದರೆ ಇಲ್ಲ. ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ನೋಡಿ, ಸ್ವಲ್ಪ ತುಪ್ಪ ಕಡಿಮೆ ಆಗಿ ಕಾಣ್ತದಲ್ಲ. ಮತ್ತು ನಾವು ನಾನ್ ಸ್ಟಿಕ್ ಇಟ್ಟುಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ, ತಳ ಹಿಡಿಯೋದಿಲ್ಲ. ಆದರೆ ನಾನಿಲ್ಲಿ ಅಂಡೋಲಿಯಂ ಬಣಲನ್ನು ಇಟ್ಟುಕೊಂಡಿದ್ದೇನೆ. ಅದು ಸ್ವಲ್ಪ ನೋಡಿ ದಪ್ಪ ಕಾಣ್ತದಲ್ಲ ಅಡಿಯಲ್ಲಿ, ಸ್ವಲ್ಪ ಅದು ತುಂಬ ದಪ್ಪ ಹಿಡಿಯಲಿಲ್ಲ, ಅದರ ಸ್ವಲ್ಪ ಹಿಡಿದಾಗೆ ಉಂಟು. ನೀವು ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್, ನಾನು ಸ್ವಲ್ಪ ನೆಂಟರು ಬರ್ತಾರೆ ಅಂತ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೇನೆ. ಹಾಗಾಗಿ ಇದು ಸಣ್ಣದು ನಾನ್ ಸ್ಟಿಕ್ ನಾನು ಸ್ವಲ್ಪ ಸಣ್ಣದಿತ್ತು, ಅದಕ್ಕೆ ಬಣ್ಣಲನ್ನು ಸ್ವಲ್ಪ ದೊಡ್ಡದು ಇಟ್ಕೊಂಡಿದ್ದೆ. ಅದು ಮಗ್ಚಲಿಕ್ಕೆಲ್ಲ ಕಷ್ಟ ಆಗ್ತದಲ್ಲ, ಅದಕ್ಕೋಸ್ಕರ ಈ ಬಣ್ಣಲನ್ನು ಇಟ್ಕೊಂಡಿದ್ದೇನೆ ನಾನು. ನೀವು ಇದು ನಾನ್ ಸ್ಟಿಕ್ ಇದ್ದರೆ ನೀವು ನಾನ್ ಸ್ಟಿಕ್ ಇಟ್ಕೊಳ್ಳಿ, ಅದು ನಮಗೆ ಸುಲಭ ಆಗ್ತದೆ, ಅಂಟುವುದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ಚೆಂದಾಗಿದೆಲ್ಲ, ಚೆಂದ ಬರ್ತದೆ, ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಾಡ್ಕೊಳ್ಳಿ. ಅವಲಕ್ಕಿಯಿಂದ ಯಾವಾಗಲೂ ಅವಲಕ್ಕಿ ತಿನ್ನುವ ಬದಲಿಗೆ ಹೀಗೆ ಒಮ್ಮೆ ಮಾಡಿ ತಿನ್ನುವ. ತುಂಬ ಚೆನ್ನಾಗಿದೆ ಅಲ್ಲ ಶೀರಾ, ತುಂಬ ಚೆನ್ನಾಗಿದೆ ನೋಡಿ. ಈಗ ಏಲಕ್ಕಿ ಪುಡಿ ಹಾಕ್ಕೊಂಡೆ, ಫ್ಲೇವರಿಗೆ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಗಮ್ಮಂತದಲ್ಲ, ಪರಿಮಳಾಗಿ ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿ ಹಾಕ್ಕೊಂಡೆ, ಸಕ್ಕರೆಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ, ಅರ್ಜೆಂಟಿಗೆ ಆಗುತ್ತೆ. ನೋಡಿ, ಈಗ ತುಪ್ಪ ಹಾಕ್ಕೊಂಡೆ, ಒಟ್ಟಿಗೆ ನಾನು ಅರ್ಧ ಕಪ್ಪು ತುಪ್ಪ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಇನ್ನು ಸ್ವಲ್ಪ ಉಳಿದಿದೆ, ಮತ್ತೆ ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿಗೆ ಅರ್ಧ ಕಪ್. ನೋಡಿ, ತುಂಬ ಚೆನ್ನಾಗಿ ಬಂದಿದ್ದಲ್ಲ. ಅರ್ಧ ಕಪ್ ಎಲ್ಲ ಫುಲ್ ಹಾಕ್ಕೊಂಡಿದ್ದೇನೆ. ಒಳ್ಳೆ ಫ್ಲೇವರ್, ಒಳ್ಳೆ ಘಮ ಘಮ ಅಂತ ಉಂಟು, ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಗ್ತದೆ ಎಲ್ಲರಿಗೆ. ಅವಲಕ್ಕಿಯಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ. ರವೆಯಲ್ಲಿ ಮಾಡ್ತೇವೆ ನೋಡಿ, ಅದೇ ರೀತಿ ಬಂದಿದೆ, ತುಂಬ ಚೆನ್ನಾಗಿದೆ. ಹೀಗೆ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನೀಗ ಇದಕ್ಕೆ ಗೇರು ಬೀಜವನ್ನು ಇಟ್ಕೊಂಡಿದ್ದೇನೆ ನೋಡಿ, ಹೀಗೆ ಸೈಡಲ್ಲಿ ಅಡಿಯಲ್ಲಿ ತಳದಲ್ಲಿ ಇಟ್ಕೊಂಡ್ರೆ ಅದು ಮತ್ತೆ ಮೇಲೆ ಬರುತ್ತಲ್ಲ, ಹಾಗೆ ಅದನ್ನು ಇಟ್ಟು ಅದರ ಮೇಲೆ ಹಾಕಿದರೆ ನೋಡಿ, ಹೀಗೆ ಹಾಕಿದರೆ ತುಂಬ ಚೆನ್ನಾಗಿರ್ತದೆ, ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲೇ ನಮಗೇ ಮಾಡಿ ನಾವು ತಿನ್ನೋದಾದರೆ ಹಾಗೆ ಇಟ್ಕೊಳ್ಬೇಕಾಗಿಲ್ಲ, ಎಲ್ಲದಕ್ಕೆ ಮಿಕ್ಸ್ ಮಾಡಿ ಎಲ್ಲರಿಗೆ ಬೀಳುವ ಹಾಗೆ ಹಾಕಿದರೆ ಆಯಿತು, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಹೀಗೆ ಇಟ್ಕೊಂಡಿದ್ದೀನಿ ನಾನು. ನೋಡಿ, ತುಂಬ ಚೆನ್ನಾಗಿ ಬಂತಲ್ಲ, ತುಂಬ ಚೆನ್ನಾಗಿ ಕಾಣುತ್ತಾ? ನಿಮಗೆ ಚೆಂದ ಕಾಣ್ತದೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ್ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಆಗಿದೆ ಅಂತ ತಿಳಿಸಿ, ನಮಗೆ ತುಂಬ ಇಷ್ಟ ಆಗ್ತದೆ. ನೀವೇನಾದರೂ ನಮಗೆ ಕಮೆಂಟ್ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ನಾಳೆ ಸಿಗ್ತೇನೆ ಒಳ್ಳೆ ವಿಡಿಯೋದೊಂದಿಗೆ. ಬಾಯ್.